ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಅವರಂತಹ ಸಮರ್ಥ ನಾಯಕರನ್ನ ಮೂಲೆಗುಂಪು ಮಾಡಿದ್ದೇ ಮೋದಿ ಅವರ ಸಾಧನೆ ಎಂದು ಸಂಸದ ಚಿತ್ರನಟ ಶತ್ರುಘ್ನ ಸಿನ್ಹಾ ಹೇಳಿದರು. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಆಶ್ರಯದಲ್ಲಿ ಮುಡಿಪು ಜಂಕ್ಷನ್ನಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಅವರು, ವಾಜಪೇಯಿ ಒಳ್ಳೆಯ ಸಮರ್ಥ ಆಡಳಿತಗಾರ, ಸಾವನ್ನಪ್ಪಿದ್ದಾರೆ. ಅಡ್ವಾಣಿ, ಯಶವಂತ್ ಸಿನ್ಹಾ ಅವರಂತಹ ಧೀಮಂತ ನಾಯಕರ ಸ್ಥಿತಿ ನಿಮಗೆಲ್ಲರಿಗೂ ಗೊತ್ತಿದೆ. ಅಷ್ಟಕ್ಕೂ ಇಂದಿರಾ ಗಾಂಧಿಯವರು ಜೀವಿಸಿದ್ದರೆ ನಾನು ಕಾಂಗ್ರೆಸ್ನಲ್ಲಿ ಇರುತ್ತಿದ್ದೆ. ಹಲವು ಕಾರಣದಿಂದ ದೂರವಾದ. ಇದೀಗ ಡೇರಿಂಗ್ ಡ್ಯಾಶಿಂಗ್ ಯುವ ನಾಯಕ ರಾಹುಲ್ ಗಾಂಧಿ ಸಾರಥ್ಯ ಕಾಂಗ್ರೆಸ್ಗೆ ಇರುವುದು ಯುವ ಜನತೆಯ ನಿರೀಕ್ಷೆ ಹೆಚ್ಚಿಸಿದೆ ಎಂದು ಮಾಜಿ ಸಂಸದ ಚಿತ್ರನಟ ಶತ್ರುಘ್ನ ಸಿನ್ಹಾ ಹೇಳಿದರು. ಪಾಟ್ನಾದಿಂದ ಬಂದು ಸೌತ್ ಇಂಡಿಯಾದ ಮಂಗಳೂರು ಕ್ಷೇತ್ರದ ಮುಡಿಪಿನಲ್ಲಿ ಪ್ರಚಾರ ಕಾರ್ಯ ಕೈಗೊಂಡಿದ್ದೇನೆ. ಯಾವುದೇ ವಿಷಯಕ್ಕೆ ಬಂದರೂ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ಮುಖ್ಯ, ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆದರೆ ಬಿಜೆಪಿ ಅದಕ್ಕೆ ತದ್ವಿರುದ್ಧವಾಗಿದೆ ಎಂದರು. जो भारतीय जनता पार्टी में रहा, जहां उसकी ग्रूमिंग हुई, जहां उसकी ट्रेनिंग हुई, जहां मैंने अपनी जवानी दी, उस पार्टी को आखिर क्यों छोड़ना पड़ा, मैं ज्यादा बताने की जरूरत नहीं है. वो इसलिए भी छोड़ना पड़ा कि मैं सेकुलरिज्म में बिलीव करता हूं. मैं सर्व धर्म समभाव, सर्व जाति समभाव, सर्व जात समभाव में विश्वास करता हूं. अगर मैं पाकिस्तान इतनी बार गया और मेरी अपनी बहन वहां रहती है पाकिस्तान में, यानी कि स्वर्गीय जियाउल हक साहब की बेटी जैन जिया मेरी बहन है. अगर मुझे भाई मानती हो, मेरी बहन है तो बहन है. और मैं करीब हर साल जाता रहा, भाई के नाते, सोसाइटी के फ्रेंड के नाते, पॉलिटिकल कैपेसिटी में नहीं, बहन के पास या बहन मेरे पास आती रही. ಈ ಸಂದರ್ಭ ಸಚಿವ ಯುಟಿ ಖಾದರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ವಕ್ಫ್ ಜಿಲ್ಲಾಧ್ಯಕ್ಷ ಯುಕೆ ಮೋನೋಜ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಮಮತಾ ಡಿಎಸ್ ಗಟ್ಟೆ ಮೊದಲಾದವರು ಉಪಸ್ಥಿತರಿದ್ದರು. ಜನಾರ್ದನ್ ಪೂಜಾರಿ ಅವರು